ಕೋವಿಡ್ ರೋಗದ ಪರಿಶೀಲನೆ ಹಾಗೂ ನಿಯಂತ್ರಣದ ಬಗ್ಗೆ ವಿವಿಧ ಅಧಿಕಾರಿಗಳ ಜೊತೆ ಚರ್ಚೆ ಕಾರ್ಯಕ್ರಮ ಬೆಳ್ತಂಗಡಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಕೊರೋನಾ ವೈರಸ್ನ ಸಂಪೂರ್ಣ ವರದಿ ಹಾಗೂ ನಿಯಂತ್ರಣದ ಬಗ್ಗೆ ಚರ್ಚೆ ನಡೆಸಲಾಯಿತು. ಇನ್ನು ಈ ವೇಳೆ ಶಾಸಕರಾದ ಹರೀಶ್ ಪೂಂಜಾ, ಸಹಾಯಕ ಆಯುಕ್ತರಾದ ಯತೀಶ್ ಉಳ್ಳಾಲ್, ತಹಶೀಲ್ದಾರ್ ಮಹೇಶ್ ಜೆ, ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕುಸುಮಾಧರ್, ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕೋವಿಡ್ ಟೆಸ್ಟ್ ಮಾಡಲಾಗಿದೆ. ಅದರಲ್ಲಿ 123 ಜನರನ್ನು ಟೆಸ್ಟ್ ಮಾಡಿದ್ದಾರೆ. 54 ಜನ ಪಾಸಿಟಿವ್ ಆಗಿದ್ದಾರೆ ಸರ್. ಪ್ರೆಸೆಂಟ್ 22 ಜನ ಹೋಮ್ ಕ್ವಾರಂಟೈನ್ ಇದ್ದಾರೆ. ಒಂದು ಕುಟುಂಬದ ಪ್ರದೇಶದಲ್ಲಿ 19 ಮನೆಗಳಲ್ಲಿ 31 ಜನ ಪಾಸಿಟಿವ್ ಬಂದಿರೋದ್ರಿಂದ ಆ ಏರಿಯಾವನ್ನು ಸ್ವಲ್ಪ ಐಸೋಲೇಷನ್ ಮಾಡಿ ಸ್ವಲ್ಪ ಫೀಲ್ಡೌನ್ ಮಾಡಿ ನಾನು ಆರೋಗ್ಯ ಇಲಾಖೆ ಒಟ್ಟಿಗೆ ಸಹಕರಿಸಿ ಅವರು ಎಲ್ಲಿ ಪ್ರೊಟೆಕ್ಷನ್ ಕೇಳಿದ್ರು ಅಲ್ಲಿ ಪ್ರೊಟೆಕ್ಷನ್ ಕೊಡಿದ್ದೇನೆ ಸರ್. ಸೊ ಅವರಿಗೆ ಟೆಸ್ಟಿಗೆ ಯಾವ ಒಂದು ಸ್ಥಳಕ್ಕೆ ಅವರಿಗೆ ಪೊಲೀಸ್ ಬಂದೋಬಸ್ತ್ ಬೇಕು, ಬ್ಯಾರಿಕೇಡ್ ಹಾಕಿ ಅದನ್ನು ಸೀಲ್ ಡೌನ್ ಮಾಡಬೇಕು. ಆ ಸ್ಥಳದಲ್ಲಿ ನಾವು ಸೀಲ್ ಡೌನ್ ಮಾಡಿದ್ದೇವೆ ಸರ್. ಅದೇ ರೀತಿ ಈಗ ನಮ್ಮ ಸಿಬ್ಬಂದಿಗಳಲ್ಲಿ ಟೋಟಲ್ 9 ಜನಕ್ಕೆ ಕೊರೋನಾ ಪಾಸಿಟಿವ್ ಬಂದಿದೆ ಸರ್. ಅವರಿಗೆ ಆರೋಗ್ಯಾಧಿಕಾರಿ ಅವರ ಸಹಾಯದಿಂದ ನಾವು ಕ್ವಾರಂಟೈನ್ ಮಾಡಿಸಿ ಈಗೆಲ್ಲ ಚೇತರಿಸಿಕೊಂಡಿದ್ದಾರೆ ಸರ್. 47 ಗ್ರಾಮ ಪಂಚಾಯತಿಗಳಲ್ಲಿ ನಮ್ಮಲ್ಲಿ ಈಗ ಆಡಳಿತಾಧಿಕಾರಿಗಳಿದ್ದಾರೆ. ಆಡಳಿತಾಧಿಕಾರಿಗಳು ಮತ್ತೆ ಗ್ರಾಮ ಪಂಚಾಯತ್ ಮತ್ತು PDOಗಳು ಈ ಹಿಂದೆ ಏನು ಕೊರೋನಾ ಟೈಮಲ್ಲಿ ನಾವು ಕಾರ್ಯಪಡೆಗಳನ್ನು ರಚನೆ ಮಾಡಿದ್ದೇವೆ. ಆ ಗ್ರಾಮ ಪಂಚಾಯತ್ ಮಟ್ಟದ ಕಾರ್ಯಪಡೆಗಳು ಮತ್ತು ಗ್ರಾಮ ಮಟ್ಟದ ಕಾರ್ಯಪಡೆಗಳನ್ನು ನಿರಂತರವಾಗಿ